ಚಿತ್ರಕಲೆ ಎಲ್ಲರಿಗೂ ಒಲಿದು ಬರೋ ಕಲೆಯಲ್ಲ. ಆ ಕಲೆಯನ್ನು ಕರಗತ ಮಾಡಿಕೊಂಡವರು ಬಿಡೋದು ಸುಲಭದ ಮಾತಲ್ಲ. ಚಿತ್ರಕಲೆಯ ಆಸಕ್ತಿಯೊಂದಿದ್ರೆ ಯಾವ ಮಟ್ಟದಲ್ಲಾದರೂ ಕೂಡ ಅದನ್ನ ಮೂಡಿಸಬಹುದು. ಅಂತಹ ಒಂದು ಸಾಹಸವನ್ನು ಮಂಗಳೂರಿನ ಬಾಲೆ ಕರಗತ ಮಾಡಿಕೊಂಡಿದ್ದಾರೆ. ತಾನು ಚಿತ್ರಕಲೆಯಲ್ಲಿ ಆಸಕ್ತಿ ತೋರೋದಲ್ಲದೆ ಇತರರಿಗೂ ಅದರ ಪಾಠ ಮಾಡ್ತಾರೆ. ಕಲೆ ಎಂಬುದೇ ಹಾಗೆ, ಅದಕ್ಕೆ ಜಾತಿ ಮತ ಕಿರಿಯ ಹಿರಿಯ ಎಂಬ ಭೇದ ಭಾವವಿಲ್ಲ. ಹಾಗೇನೆ ಕಸದಿಂದ ರಸ ತೆಗೆಯಬಹುದೆನ್ನುವ ಮಾತು ಕೂಡ ಇದೆ. ಈ ಮಾತಿಗೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಫಸ್ಟ್ ಬಾಟಲ್ ಆರ್ಟ್ ಎಕ್ಸಿಬಿಷನ್ 2019 ಎಂಬ ಕಾರ್ಯಕ್ರಮ ಆಯೋಜಿಸುವುದರ ಮೂಲಕ ಹಳೆ ಬಾಟಲ್ಗಳನ್ನು ಉಪಯೋಗಿಸಿಕೊಂಡು ಅದಕ್ಕೆ ಬಣ್ಣ ಬಣ್ಣದ ಚಿತ್ರಕಲೆಯ ಮುಖಾಂತರ ರೂಪು ತರುವ ಕೆಲಸ ಬೋಳೂರು ಬೊಕ್ಕಪಟ್ಟಣದಲ್ಲಿ ನಡೆಯಿತು. 2 ದಿನಗಳ ಈ ಕಾರ್ಯಕ್ರಮದಲ್ಲಿ ತುಳುನಾಡಿನ ಸಂಸ್ಕೃತಿ ಬಿಂಬಿಸುವ ಕಲೆಗೆ ಹೆಚ್ಚು ಆದ್ಯತೆ ನೀಡಿದ್ದು ಬಣ್ಣ ಬಣ್ಣದ ಚಿತ್ತಾರಗಳಿಂದ ಕಂಗೊಳಿಸುವ ಬಾಟಲ್ಗಳು ರಾರಾಜಿಸುತ್ತಿತ್ತು. Basically me, I didn't know how to work with jute, how to work with tissue paper, how to actually do the embossed artwork and I've learned a lot of things. It might be about coloring the artwork or coloring the glass bottles. And we have actually learned what we can actually do with a glass bottle, a normal glass bottle which people actually throw around. We have actually learned how to do things with it. And coming up to the works, we have done all of physics. Actually the whole workshop conducted and people with the workshop, we actually enjoyed a lot. ಬೀಚುಗಳಲ್ಲಿ ರಸ್ತೆ ಬದಿಗಳಲ್ಲಿ ಬಿಸಾಡಿದ ಬಾಟಲ್ಗಳನ್ನು ತಂದು ಅದನ್ನು ಶುಚಿಗೊಳಿಸಿ ಅದಕ್ಕೆ ಬಣ್ಣ ಬಳಿದು ಕರಾವಳಿಯ ಕಲೆಗಳಾದ ಯಕ್ಷಗಾನ, ದೈವಾರಾಧನೆ, ಕಂಬಳ, ಹುಲಿವೇಷಗಳ ಕರಾಮತ್ತನ್ನ ಈ ಬಾಟಲ್ಗಳ ಮೇಲೆ ಬಿಡಿಸಲಾಗುತ್ತೆ. 2 ದಿನಗಳ ಶಿಬಿರದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಜೀವುಗಳವರೆಗಿನವರು ಚಿತ್ರಕಲೆಯಲ್ಲಿ ಪಾಲ್ಗೊಂಡಿದ್ದು ಈಗ 28 ವಿದ್ಯಾರ್ಥಿಗಳಿದ್ದು ಶಿಬಿರದಲ್ಲಿದ್ದರು. ಗೋ ಗ್ರೀನ್, ಸೇವ್ ನೇಚರ್, ಸೇವ್ ವಾಟರ್ ಅನ್ನುವಂತಹ ಪರಿಕಲ್ಪನೆ ಇಟ್ಕೊಂಡು ಈ ಶಿಬಿರ ಆಯೋಜಿಸಲಾಗಿದ್ದು ಜನರಿಗೆ ಅರಿವು ಮೂಡಿಸುವಲ್ಲಿಯೂ ಯಶಸ್ವಿಯಾಗಿದೆ. ನನಗೆ ತಿಳಿದ ಕಲೆಯನ್ನ ಇತರರಿಗೆ ಕಲಿಸಿಕೊಡುತ್ತಿದ್ದೇನೆ. ಇದರಿಂದ ಸಾಕಷ್ಟು ಜನರು ಪ್ರಯೋಜನ ಪಡೆದುಕೊಂಡಿದ್ದಾರೆ ಎಂದು ತಮ್ಮ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುತ್ತಾರೆ ಶಿಬಿರ ಆಯೋಜಕರು. ನಾವು ಹೊರಗಿದ್ದು ಬೀಚ್ ಸೈಡಲ್ಲಿದ್ದ ವೇಸ್ಟ್ ಬಾಟಲ್ಸ್ ಅನ್ನೆಲ್ಲ ತಂದು ಇಲ್ಲಿ ನಾವು ಕ್ಲೀನ್ ಮಾಡಿ ಅದಕ್ಕೆ ಲುಕ್ ಕೊಡ್ತಿದ್ದೇವೆ. ಸೊ ಆರ್ಟಿಸ್ಟಿಕ್ ಟಚ್ ಕೊಟ್ಟರೆ ಜನರಿಗೆ ಸಹ ಅದು ಗೊತ್ತಾಗ್ತದೆ, ಅಂದರೆ ಅವರು ಬಿಸಾಕಲಿಕ್ಕೆ ಹೋಗಲ್ಲ, ಸೊ ಅದನ್ನು ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ನೋಡ್ತಾರೆ. ಸೊ ಆ ಥರ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ಕೊಟ್ಟಿದ್ದೇವೆ. ಸೊ ಈಗ ಆಲ್ರೆಡಿ ಅವರು 195 ಬಾಟಲ್ಸ್ ಥರ ಮಾಡಿಟ್ಟಿದ್ದಾರೆ. ಒಬ್ಬರು 8 to 9 ಬಾಟಲ್ಸ್ ಎಲ್ಲ ಮಾಡಿದ್ದಾರೆ. ಈಗ ನಾವು ಬೀಚ್ ಸೈಡ್ ಎಲ್ಲ ಹೋಗುವಾಗ ಅಥವಾ ರೋಡ್ ಸೈಡ್ ಎಲ್ಲಿ ಸಹ ಏನಾದರೂ ಬಾಟಲ್ಸ್ ಅಥವಾ ಏನಾದರೂ ನೋಡಿದರೆ ಸೊ ಅದನ್ನು ಅಲ್ಲೇ ಬಿಸಾಕಿ ಬರೋದು ಅಲ್ಲ, ಅಂದರೆ ಬಿಸಾಕಿದರೆ ಅದು ಗ್ಲಾಸ್ ಚ್ಯೂರ್ ಅಲ್ಲ, ಅದು ಆ್ಯನಿಮಲ್ಸ್ಗೆ ಎಲ್ಲ ಹರ್ಟ್ ಆಗ್ತದೆ. ಸೊ ಅವರಿಗೆ ಏನು ಪ್ರಿಕಾಷನ್ಸ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ಲುಕ್ ಆಫ್ಟರ್ ದ್ಯಾಟ್. ಸೊ ನಾವು ಸಹ ಅವರಿಗೆ ಏನಾದರೂ ಹೆಲ್ಪ್ ಆಗೋ ರೀತಿಯಲ್ಲಿ ನೋಡಬೇಕು. ಸೊ ಹಾರ್ಮ್ ಮಾಡಬಾರ್ದು ಎನ್ವೈರ್ಮೆಂಟನ್ನು. ಸೊ ವೆನ್ ವಿ ಫೈಂಡ್ ಎನಿ ವೇಸ್ಟ್, ಸೊ ಪ್ಲೀಸ್ ಕಲೆಕ್ಟ್ ಇಟ್ ಆ್ಯಂಡ್ ಯೂಸ್ ದೆಮ್ ಎಟ್ ಯುವರ್ ಹೋಮ್. ಒಟ್ಟಿನಲ್ಲಿ ಕಸದಿಂದ ರಸ ತೆಗೆಯಬಹುದೆಂಬುದು ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ. ಮಾತ್ರವಲ್ಲದೆ ನಮ್ಮಿಂದ ಪರಿಸರಕ್ಕೆ ಹಾನಿಯಾಗುವ ಅಥವಾ ಮೂಕ ಪ್ರಾಣಿಗಳ ಜೀವಕ್ಕೆ ಕುತ್ತು ತರುವಂತಹ ಕೆಲಸ ಮಾಡುವ ಬದಲು ಉಪಯೋಗಕ್ಕೆ ಬಾರದ ವಸ್ತುಗಳನ್ನು ಬಳಸಿ ಅದರಿಂದ ಒಳ್ಳೆಯದನ್ನು ತೆಗೆದ್ರೆ ಇಡೀ ಜಗತ್ತನ್ನೇ ಮೆಚ್ಚಬಹುದು. ಸಂದೇಶ್ ಜಾರ, ನಮ್ಮ ಕುರ್ಲ ನ್ಯೂಸ್ 24/7 ಮಂಗಳೂರು.